ರಾಜ್ಯದಲ್ಲಿ ಜರ್ಮನಿ ಮಾದರಿಯ ಲಾಕ್ಡೌನ್ಗೆ ರಾಜ್ಯ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ ಎಂದು ಸಚಿವ ಅಶ್ವತ್ಥನಾರಾಯಣ ಹೇಳಿದ್ದಾರೆ. ಜರ್ಮನಿ ಮಾದರಿಯ ಲಾಕ್ಡೌನ್ ಘೋಷಣೆ ಮಾಡಲು ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಈ ನಿಯಮದ ಅಡಿ ಲಸಿಕೆ ಪಡೆಯದವರಿಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವುದು ಅನಿವಾರ್ಯವಾಗಿದೆ. ಅಂತವರಿಗೆ ಏರ್ಪೋರ್ಟ್, ರೈಲ್ವೆ ನಿಲ್ದಾಣ, ಮೆಟ್ರೋ ಬಸ್ಗಳಲ್ಲಿ ಪ್ರವೇಶವನ್ನ ನಿಷೇಧ ಹೇರಲಾಗುತ್ತದೆ ಎಂದರು. ಲಸಿಕೆ ಪಡೆಯದವರು ಕಚೇರಿಗೆ ಹೋಗುವಂತಿಲ್ಲ. ನೌಕರರು ಲಸಿಕೆ ಪಡೆಯದೆ ಕಚೇರಿಗೆ ಬಂದರೆ ಸಂಸ್ಥೆಯ ಮೇಲೆ ಕಠಿಣ ಕ್ರಮ. ಪೋಷಕರಿಗೆ ಲಸಿಕೆ ಆಗಿದ್ದರೆ ಮಾತ್ರ ಶಾಲೆಗೆ ಮಕ್ಕಳನ್ನ ಕಳುಹಿಸಬಹುದು. ಮಾಲ್ಗಳಿಗೆ, ಚಿತ್ರಮಂದಿರಗಳಿಗೆ, ಉದ್ಯಾನವನ, ಪ್ರೇಕ್ಷಣೀಯ ಸ್ಥಳಗಳು, ಸರ್ಕಾರಿ ಕಚೇರಿಗಳು ಸೇರಿದಂತೆ ಎಲ್ಲ ಕಡೆ 2 ಡೋಸ್ ಪಡೆದಿರುವಂತಹ ಸರ್ಟಿಫಿಕೇಟ್ ಅನ್ನ ತೋರಿಸಲೇಬೇಕು. ಮದುವೆ ಸಮಾರಂಭ, ನಾಮಕರಣ ಸಮಾರಂಭ, ಟ್ಯಾಕ್ಸಿ, ಆಟೋ ಸೇವೆ ಪಡೆಯುವುದಕ್ಕೂ ಇದು ಕಡ್ಡಾಯ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ವರ್ತಕರು ಮತ್ತು ರೈತರು ಸರ್ಟಿಫಿಕೇಟ್ ಅನ್ನ ತೋರಿಸಿ ವ್ಯವಹಾರವನ್ನ ನಡೆಸಬೇಕು. ಬಾರ್, ಪಬ್, ರೆಸ್ಟೋರೆಂಟ್ಗಳಲ್ಲಿ ಕೂಡ ಇದನ್ನ ಕಡ್ಡಾಯಗೊಳಿಸಲಾಗುತ್ತದೆ ಎಂದು ಹೇಳಿದರು. ರಾಜ್ಯದಲ್ಲಿ ಇನ್ನೂ 40 ಲಕ್ಷ ಜನರು 2ನೇ ಡೋಸ್ ಅನ್ನ ಪಡೆದುಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಕಠಿಣ ಕ್ರಮದ ಬಗ್ಗೆ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ ಎಂದು ಸಚಿವರು ತಿಳಿಸಿದರು. ಕೊರೋನಾ ರೂಪಾಂತರಿ ವೈರಸ್ ರಾಜ್ಯಕ್ಕೆ ಕಾಲಿಟ್ಟ ಬೆನ್ನಲ್ಲೇ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು ರಾಜ್ಯದಾದ್ಯಂತ ಟಫ್ ರೂಲ್ಸ್ ಜಾರಿ ಮಾಡಲಾಗಿದೆ. ಸದ್ಯ ಅಧಿಕೃತವಾಗಿ ರಾಜ್ಯದಲ್ಲಿ 2 ಒಮಿಕ್ರಾನ್ ಸೋಂಕು ಪ್ರಕರಣ ಪತ್ತೆಯಾಗಿದೆ. ಅಂತಾರಾಷ್ಟ್ರೀಯ ಪ್ರಯಾಣಿಕರು ರಾಜ್ಯದ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದ ಕೂಡಲೇ ಕಡ್ಡಾಯ ಕೊರೋನಾ ಪರೀಕ್ಷೆಯನ್ನು ನಡೆಸಬೇಕು. ಅದರ ವರದಿ ಬಂದ ನಂತರವೇ ಮನೆಗೆ ತೆರಳಲು ಅವಕಾಶ ಇದೆ. ಇಲ್ಲದೇ ಇದ್ರೆ ಕ್ವಾರಂಟೈನ್ ನಡೆಸಲಾಗುವುದು. ವಿಮಾನ ನಿಲ್ದಾಣದಲ್ಲಿ ಕೊರೋನಾ ಪರೀಕ್ಷೆಗೆ ರಾಜ್ಯ ಸರ್ಕಾರ ದರ ಪ್ರಕಟಿಸಿದ್ದು, ತ್ವರಿತ ರಿಪೋರ್ಟ್ ಕೊಡಲು 3,000 ರೂಪಾಯಿ, ನಾರ್ಮಲ್ ರಿಪೋರ್ಟ್ ಕೊಡಲು 500 ರೂಪಾಯಿ ಶುಲ್ಕವನ್ನು ವಿಧಿಸಲಾಗಿದೆ. ಸಿನಿಮಾ ಥಿಯೇಟರ್, ಮಾಲ್ನಲ್ಲಿ 2 ಡೋಸ್ ಪಡೆಯದ ಹೊರತು ಪ್ರವೇಶವಿಲ್ಲ. ಶಾಲೆಗೆ ತೆರಳುವ ಮಕ್ಕಳಿಗೆ, ಹೆತ್ತವರಿಗೆ 2 ಡೋಸ್ ಕಡ್ಡಾಯ. ಇಲ್ಲದೇ ಇದ್ರೆ ಅಂತವರ ಮಕ್ಕಳು ಶಾಲೆಗೆ ತೆರಳುವಂತಿಲ್ಲ. ಇಲ್ಲದೇ ಇದ್ರೆ ಕ್ವಾರಂಟೈನ್ ಅನ್ನು ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಲಾಗಿದೆ. ಇನ್ನು 2 ಡೋಸ್ ಲಸಿಕೆ ನೀಡದೇ ಇದ್ದವರನ್ನ ಕೆಲಸಕ್ಕೆ ತೆಗೆದುಕೊಂಡ ಸಂಸ್ಥೆಯ ಮಾಲಕರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುವುದು ಎಂದು ಸರ್ಕಾರ ಎಚ್ಚರಿಕೆಯನ್ನ ನೀಡಿದೆ. ಅಲ್ಲದೆ ಸಿನಿಮಾ ಥಿಯೇಟರ್, ಮಾಲ್ನಲ್ಲಿ 2 ಡೋಸ್ ಪಡೆಯದ ಹೊರತು ಪ್ರವೇಶವಿಲ್ಲ. ಶಾಲೆಗೆ ತೆರಳುವ ಮಕ್ಕಳ ಹೆತ್ತವರಿಗೆ 2 ಡೋಸ್ ಕಡ್ಡಾಯ. ಇಲ್ಲದೇ ಇದ್ರೆ ಅಂತವರ ಮಕ್ಕಳು ಶಾಲೆಗೆ ತೆರಳುವಂತಿಲ್ಲ. ಶಾಲಾ ಕಾಲೇಜಿನಲ್ಲಿ ಸಭೆ ಸಮಾರಂಭವನ್ನು ನಡೆಸುವಂತಿಲ್ಲ ಎಂದು ಈಗಾಗಲೇ ಆದೇಶವನ್ನು ಹೊರಡಿಸಲಾಗಿದೆ. 500 ಜನರ ಮಿತಿಯ ಒಳಗೆ ಮದುವೆ ಸಮಾರಂಭಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ.